ಚೆಂಬುಗುಡ್ಡೆ ಮೆಸ್ಕಾಂ ಕಚೇರಿ ಎದುರು ಡಿವೈಎಫ್ಐ ಉಳ್ಳಾಲ ವಲಯದಿಂದ ಪ್ರತಿಭಟನೆ ನಡೆಯಿತು. ಲಾಕ್ಡೌನ್ ಅವಧಿಯ 3 ತಿಂಗಳ ವಿದ್ಯುತ್ ಬಿಲ್ ಮನ್ನಾ ಮಾಡಿ ಎಂದು ಆಗ್ರಹಿಸಿ ಡಿವೈಎಫ್ಐ ಉಳ್ಳಾಲ ವತಿಯಿಂದ ಚೆಂಬುಗುಡ್ಡೆ ಮೆಸ್ಕಾಂ ಕಚೇರಿ ಎದುರು ಪ್ರತಿಭಟನೆ ನಡೆಯಿತು. ಸಿಪಿಐಎಂ ಉಳ್ಳಾಲ ವಲಯ ಕಾರ್ಯದರ್ಶಿ ಕೃಷ್ಣಪ್ಪ ಸಾಲ್ಯಾನ್ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯ ಸರ್ಕಾರವು ಕಾರ್ಮಿಕರ ವರ್ಗಕ್ಕೆ ಇನ್ನು ಸರಿಯಾದ ಪರಿಹಾರ ಘೋಷಿಸದೆ ಮೆಸ್ಕಾಂ ಬಿಲ್ ಏರಿಕೆ ಮಾಡಿ ಸುಮ್ಮನಿದ್ದು ಕಾರ್ಪೊರೇಟ್ ಕಂಪನಿಗಳ ಪರ ಇರುವುದನ್ನು ಡಿವೈಎಫ್ಐ ಖಂಡಿಸುತ್ತದೆ. ದೇಶಾದ್ಯಂತ ತೈಲ ಬೆಲೆ ಏರಿಕೆಯ ಜೊತೆಗೆ ದಿನಬಳಕೆಯ ವಸ್ತುಗಳ ಬೆಲೆ ಏರಿಕೆ ಚರಿತ್ರೆಯಲ್ಲೇ ಪ್ರಥಮ. ಕಾರ್ಮಿಕ ವರ್ಗ ದುಡಿಮೆ ಇಲ್ಲದ ಸ್ಥಿತಿಯಲ್ಲಿ ಅವಶ್ಯಕ ವಸ್ತುಗಳನ್ನು ಖರೀದಿಸಲು ಅಸಾಧ್ಯವಾಗಿದೆ ಎಂದು ಹೇಳಿದರು. ವಿಮರ್ಶೆ ಮಲ್ಪಂದೆ ದಿಢೀರನೆ ಲಾಕ್ಡೌನ್ ಮಲ್ತದು ಇಡೀ ನಮ್ಮ ದೇಶದ ಮಾತಾ ಕಾರ್ಮಿಕರು ರೈತರು ಅಂಚನೆ ಬೇತೆ ಬೇತೆ ರೀತಿಯ ಉದ್ಯಮ ಮಲ್ತೊಂದಿಕ್ಕಳು ವ್ಯಾಪಾರ ಮಲ್ತೊಂದಿಕ್ಕಳು ಕಂಗಾಲ್ ಆಯ್ನಂಚಿನ ಒಂದು ವಿಷಯ ನಂಗೆ ಗೊತ್ತುಂಟು. ಅವೇ ಮಧ್ಯೊಡಿತ್ತೆ ಪಿರ 2021 ಪಿರ ರಡ್ಡನೇ ಹಳೆ ಬತ್ತಿರದವರ ಮುರಾಣಿ ಏಪ್ರಿಲ್ದ ಪಕ್ಕ ಪಿರ ಲಾಕ್ಡೌನ್ ಮಲ್ತೇನೆ. ಈ ಲಾಕ್ಡೌನ್ ಮಲ್ತಿರದವರ ಐಕ್ ಸರಿಯಾದ ರೀತಿದ ಐಕ್ ಸಂಬಂಧಪಟ್ಟಂಚಿನ ಕಾರ್ಮಿಕರಾದಪ್ಪು ರೈತರಾದಪ್ಪು ಹತ್ರ ಬೇತೆ ಬೇತೆ ರೀತಿಯ ವ್ಯಾಪಾರ ಮಲ್ಪಡಕ್ಲಾದಪ್ಪು ಹತ್ರ ಕೆಲವು ಹೋಟೆಲ್ಡ್ ಹತ್ರ ಬೇತೆ ಬೇತೆ ಅವು ಸಾಮಿನದಕ್ಲಾದಪ್ಪು ಟೈಲರ್ನಕ್ಲಾದಪ್ಪು ಹತ್ರ ಬೇತೆ ಬೇತೆ ರೀತಿಯ ಇಲೆಕ್ಷನ್ನಕ್ಲಾದು ಪಿಟ್ಟರ್ನಕ್ಲಾದಪ್ಪು ಬೇತೆ ಬೇತೆ ಹೋಟೆಲ್ ಕೆಲವು ಅಂಗಡಿ ಬೇಲೆ ಮಲ್ಪಡಂಚಿನ ಕಾರ್ಮಿಕರಾದಪ್ಪು ಮುಕ್ಲೆಗ್ ಸರಿಯಾದ ರೀತಿಯ ಹೂವೇ ಒಂಜಿ ಪರಿಹಾರನು ಐಕ್ ಘೋಷಣೆ ಮಲ್ಪಂದೆ ಪಿರ ಲಾಕ್ಡೌನ್ ಮಲ್ತದು. ಇನ್ನು ನಮ್ಮ ದೇಶದ ಅಂಚಿನ ನಮ್ಮ ರಾಜ್ಯದ ಜನಕ್ಕೂ ಬದುಕೆರೆಗಾದು ವಿಲವಿಲರೆ ಒದ್ದಾಡಂಚಿನ ಸ್ಥಿತಿ ಆದುಂಟು. ಡಿವೈಎಫ್ಐ ಉಳ್ಳಾಲ ವಲಯ ಅಧ್ಯಕ್ಷ ಅಶ್ರಫ್ ಕೆ ಸಿರೋಡ್ ಅವರು ಮಾತನಾಡಿ, ಜನ ಸರ್ಕಾರಕ್ಕೆ ಶರಣಾಗಿ ಬಿಲ್ ಕಟ್ಟುತ್ತಿದ್ದಾರೆ. ಇದು ಸರ್ಕಾರದ ಗುಲಾಮರಾಗಿ ಬದುಕುವುದನ್ನು ತೋರಿಸಿದಂತಾಗುವುದು. ಜನಾಭಿಪ್ರಾಯದ ಸರ್ಕಾರ ಯಾರ ಅಪ್ಪನ ಸೊತ್ತಲ್ಲ. ಜನಪರ ಹೋರಾಟದಲ್ಲಿ ಸರ್ಕಾರ ಸೋಲುಂಟು. ಜನತೆಯ ಬೇಡಿಕೆ ಸ್ಪಂದಿಸಲೇಬೇಕು. ಸಾಲ ಬಡ್ಡಿಯಿಂದ ಹಣ ತಂದು ವಿದ್ಯುತ್ ಬಿಲ್ ಕಟ್ಟಿದ್ರೆ ನಾವು ಮಾಡುವ ಹೋರಾಟಕ್ಕೆ ಬೆಲೆ ಇರುವುದಿಲ್ಲ ಎಂದು ಹೇಳಿದರು. ನಿಜವಾಗ್ಲೂ ಜನಪರ ಹೋರಾಟದಲ್ಲಿ ಡಿವೈಎಫ್ಐ ಯಾವತ್ತೂ ಮುಂದೆ ನಿಲ್ತದೆ. ಜನಗಳು ಸಹ ಇದನ್ನು ಅರ್ಥ ಮಾಡಿಕೊಂಡು ಈ ಹೋರಾಟದಲ್ಲಿ ಕೈ ಜೋಡಿಸಬೇಕಾಗಿದೆ. ಈಗಲೇ ನಾವು ನೋಡ್ತಾ ಇದ್ದೇವೆ. ನಾವು ಇಲ್ಲಿ 3 ತಿಂಗಳ ಲಾಕ್ಡೌನ್ ಅವಧಿಯ ವಿದ್ಯುತ್ ಬಿಲ್ ಮನ್ನಾ ಮಾಡಿ ಅಂತ ಒತ್ತಾಯ ಮಾಡಿದರೆ ಕೆಲ ಜನಗಳು ಸೈಟ್ನಿಂದ ಹೋಗಿ ಬಿಲ್ ಕಟ್ಟುವಂತಹ ಒಂದು ಸರ್ಕಾರಕ್ಕೆ ಶರಣಾಗಿ ನಮ್ಮ ಹೋರಾಟಗಳಿಗೆ ಈ ಸರ್ಕಾರ ಬಗ್ಗೋದಿಲ್ಲ, ಈ ನರಸತ್ತ ಸರ್ಕಾರಗಳ ಮುಂದೆ ನಮ್ಮ ಹೋರಾಟ ನಡೆಯೋದಿಲ್ಲ ಅನ್ನೋ ರೀತಿಯ ಒಂದು ಮನಸ್ಥಿತಿ ಜನಗಳಲ್ಲಿ ಏನಿದೆ ಅದನ್ನು ಮೊದಲು ತೊಡೆದಾಕಬೇಕು. ಜನಗಳು ನೀವು ಈ ರೀತಿ ಸರ್ಕಾರದ ಗುಲಾಮರಾಗಿ ನೀವು ಬದುಕುವಂಥ ಪರಿಸ್ಥಿತಿಯನ್ನು ನೀವು ನಿರ್ಮಾಣ ಮಾಡಿಕೊಂಡ್ರೆ ಖಂಡಿತ ಇಂತಹ ಹೋರಾಟಗಳಿಗೆ ಸರ್ಕಾರ ಮನ್ನಣೆ ಕೊಡೋದಿಲ್ಲ. ಯಾವತ್ತು ಜನ ಚಳವಳಿ ಯಶಸ್ವಿಯಾಗೋದು ಅಂದರೆ ಜನಗಳ ಪಾಲುದಾರಿಕೆಯ ಮೂಲಕ. ಜನ ಸರ್ಕಾರಗಳ ವಿರುದ್ಧವಾಗಿ ಹೋರಾಟಗಳಲ್ಲಿ ಸಂಘ ಸಂಸ್ಥೆಗಳ ಜೊತೆ ಕೈ ಜೋಡಿಸಿದ್ರೆ, ಪಕ್ಷಗಳ ಜೊತೆ ಕೈ ಜೋಡಿಸಿದ್ರೆ ಸರ್ಕಾರಗಳು ಸೋಲುತ್ತೆ. ಸರ್ಕಾರ ಯಾರ ಅಪ್ಪನ ಸೊತ್ತಲ್ದು ಅಂತ ಸರ್ಕಾರಗಳು ಬಿದ್ದಂಥ ಉದಾಹರಣೆಗಳು ಬೇಕಾದಷ್ಟಿದೆ. ಇವತ್ತು ಹೋರಾಟ ಮಾಡ್ತಾ ಇರೋ ಉದ್ದೇಶ ಏನು? ಲಾಕ್ಡೌನ್ ಅವಧಿಯಲ್ಲಿ 3 ತಿಂಗಳು ಉದ್ಯೋಗ ಇಲ್ಲದೆ ಕೂತ್ಕೊಂಡಿದ್ದೇವೆ, ಬಿಲ್ ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಬಿಲ್ ಮನ್ನಾ ಮಾಡಿ ಅಂತ ಹೇಳಿದ್ರೆ ಜನಗಳದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಇನ್ನು ಸರ್ಕಾರ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಈ ಸಂದರ್ಭದಲ್ಲಿ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷ ಜನಾರ್ದನ್ ಕುತ್ತರ್, ಜೀವನ್ ಕುತ್ತರ್, ನಿತಿನ್ ಕುತ್ತರ್, ಸುನೀಲ್ ತೇವ್ಲಾ, ಇಬ್ರಾಹಿಂ ಅದಕ, ರಫೀಕ್ ಹರೇಕಳ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ವಿದ್ಯುತ್ ದರವನ್ನು ಏರಿಕೆ ಮಾಡಿದ